ಸಮಗ್ರ ಜೀರ್ಣೋದ್ಧಾರಗೊಂಡ ಉಚ್ಚಿಲ ಶ್ರೀ ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ಶುಕ್ರವಾರ ಮೈಸೂರಿನ ಅರಸ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಭೇಟಿ ನೀಡಿ ಪ್ರಸಾದವನ್ನು ಸ್ವೀಕರಿಸಿದರು. ವೇದಮೂರ್ತಿ, ವಿಷ್ಣುಮೂರ್ತಿ ಉಪಾಧ್ಯಾಯ ಅವರು ಮಹಾಲಕ್ಷ್ಮಿಗೆ ಆರತಿ ಬೆಳಗಿ ಪ್ರಸಾದವನ್ನು ವಿತರಿಸಿದರು. ದೇವಳದ ರೂವಾರಿ ಡಾ ಜಿ ಶಂಕರ್ ಅವರು ಮಹಾಲಕ್ಷ್ಮಿಯ ಸಮ್ಮುಖ ಯದುವೀರ್ ಒಡೆಯರ್ ಅವರನ್ನು ದೇವಾಲಯದ ವತಿಯಿಂದ ಸನ್ಮಾನಿಸಿ ನೆನಪಿನ ಕಾಣಿಕೆ ನೀಡಿದರು. ದೇವಾಲಯಕ್ಕೂ ಭೇಟಿ ನೀಡಿ ಮಹಾಲಕ್ಷ್ಮಿ ಮತ್ತು ದೇವರ ಶಕ್ತಿಯನ್ನು ನಮಗೆ ನಮ್ಮ ನಾಡಿನ ಜನತೆಗೆ ಮತ್ತು ನಮಗೂ ಕೂಡ ಒಂದು ಆರೋಗ್ಯವಾಗಿ ಅಭಿವೃದ್ಧಿಯನ್ನು ಪರಿಪಾಲಿಸಲಿ, ಎಲ್ಲ ಕೆಲಸಗಳನ್ನು ಶ್ರೇಯಸ್ಸನ್ನು ಉಂಟಾಗಲಿ ಅಂತ ಪ್ರಾರ್ಥನೆ ಮಾಡ್ತೀನಿ. ಅದೇ ಅತ್ಯಂತ ಸಂತೋಷದ ವಿಷಯ. ಈ ದೇವಸ್ಥಾನನೂ ಅದ್ಭುತವಾಗಿದೆ. ಎಷ್ಟೋ ಇಲ್ಲಿ ಲೋಕಲ್ ಆಗಿರೋ ಕಲಾವಿದರು ಮತ್ತು ಶಿಲ್ಪಗಳನ್ನು ಉಪಯೋಗಿಸಿ ದೇವಸ್ಥಾನವನ್ನು ಕಟ್ಟಿದ್ದಾರೆ. ಅದು ನಿಜವಾಗ್ಲೂ ಬಹಳ ಶ್ಲಾಘನೀಯತೆ. ಇಲ್ಲಿ ದೇವಸ್ಥಾನ ಕಟ್ಟಿದ್ದಕ್ಕೆ ಮತ್ತು ಎಲ್ಲರಿಗೂ ಇಲ್ಲಿ ಸಮಿತಿಗೆಲ್ಲರಿಗೂ ಅಭಿನಂದನೆಗಳನ್ನು. ಈ ಸಂದರ್ಭ ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷ ಗುಂಡು ಬಿ ಅಮೀನ್, ಮೊಗವೀರ ಮಹಾಜನ ಸಂಘದ ಅಧ್ಯಕ್ಷ ಜಯ ಸಿ ಕೋಟ್ಯಾನ್, ಕ್ಷೇತ್ರ ಆಡಳಿತ ಸಮಿತಿಯ ಅಧ್ಯಕ್ಷ ವಾಸುದೇವ ಸಾಲ್ಯಾನ್, ದೇವಾಲಯದ ಮ್ಯಾನೇಜರ್ ಸತೀಶ್ ಅಮೀನ್ ಮತ್ತಿತರರು ಉಪಸ್ಥಿತರಿದ್ದರು.